ಉಡುಪಿಯಲ್ಲಿ ಭಕ್ತಿ ಶ್ರದ್ಧೆ ಮತ್ತು ಸಂಭ್ರಮದ ವರಮಹಾಲಕ್ಷ್ಮಿ ವ್ರತ ನೆರವೇರಿತು. ವರಮಹಾಲಕ್ಷ್ಮಿ ಪ್ರಯುಕ್ತ ಇಲ್ಲಿನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಮುಖ್ಯವಾಗಿ ಗೌಡ ಸಾರಸ್ವತ್ವ ಸಮುದಾಯದ ಮುತ್ತೈದೆಯರು ಸಾಮೂಹಿಕವಾಗಿ ಪೂಜೆ, ಮಂತ್ರ ಪಠಣ ಮತ್ತು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ್ರು. ಶ್ರಾವಣದ 2ನೇ ಶುಕ್ರವಾರ ಬರುವ ಈ ಹಬ್ಬದ ದಿವಸ ಭಕ್ತರು ಕೇಳಿದ ವರವನ್ನ ಮಹಾಲಕ್ಷ್ಮಿ ನೀಡುತ್ತಾಳೆ ಎಂಬುದು ಭಕ್ತರಲ್ಲಿರುವ ನಂಬಿಕೆ. ಸಾವಿರಾರು ಸುಮಂಗಲಿಯರು ಸೇರಿ ದೇವಸ್ಥಾನದಲ್ಲಿ ಸಾಮೂಹಿಕ ಲಕ್ಷ್ಮೀ ಪೂಜೆ ಮತ್ತು ಚೂಡಿ ಪೂಜೆ ನಡೆಸಿ ಕೃತಾರ್ಥರಾದ್ರು. ಈ ವೇಳೆ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಬೆಳಿಗ್ಗೆ ಗಂಗಾ ಪೂಜೆ ಬಳಿಕ ದೇವರನ್ನ ಪ್ರತಿಷ್ಠಾಪಿಸಲಾಯಿತು. ತದನಂತರ ದೇವರಿಗೆ ಅಲಂಕಾರ ಪಡೆದು ಸಾಮೂಹಿಕ ಕುಂಕುಮಾರ್ಚನೆ ಸಂಪನ್ನಗೊಂಡಿತು. ಈ ವೇಳೆ ಮಹಿಳೆಯರ ಮಂತ್ರ ಪಠಣ ಮತ್ತು ಸ್ತೋತ್ರದ ಹಾಡು ಅನಾವರಣಗೊಳ್ಳುತ್ತಲೇ ಇತ್ತು. ನೂರಾರು ಸಂಖ್ಯೆಯಲ್ಲಿದ್ದ ಮುತ್ತೈದೆಯರು ತಮಗೆ ದೊರೆತ ಮುತ್ತೈದೆ ಭಾಗ್ಯವನ್ನ ಶಾಶ್ವತವಾಗಿಡು ಎಂದು ಕೇಳಿಕೊಂಡ್ರು. ವರಮಹಾಲಕ್ಷ್ಮಿ ದಾರ ಪೂಜೆ ಆದ್ಕೊಂಡು ದೇವರ ಕೆಳಗೆ ದೇವಿಯ ಪಾದದ ಕೆಳಗೆ ಇಟ್ಟು ಅದರ ಪೂಜನೆ ಮಾಡ್ತಾರೆ. ಆ ವರಲಕ್ಷ್ಮಿ ದಾರಕ್ಕೆ 5 ಗಂಟು ಹಾಕಿ ಅದನ್ನು ದೇವರ ಕೆಳಗೆ ಇಟ್ಟು ಪೂಜೆ ಮಾಡಿದಾಗ ಅದು ಪವಿತ್ರ ಆಗುತ್ತದೆ. ಅದನ್ನು ಹಿಂದಿನ ವರ್ಷ ಕಟ್ಟಿದ ದಾರ ತೆಗೆದು ಬಾವಿಯಲ್ಲಿ ಅಥವಾ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಅರ್ಪಿಸಬೇಕು ಮತ್ತು ಈ ವರ್ಷದ ದಾರವನ್ನು ಕಟ್ಟಿಕೊಳ್ಳಬೇಕು. 1 ವರ್ಷ ಅದು ದಾರ ನಮ್ಮ ಸುಮಂಗಲಿಯರ ಗುತ್ತಿಗೆಯಲ್ಲಿ ಇರಬೇಕು. ಆಮೇಲೆ ಮರು ವರ್ಷ ಪುನಃ ಆ ಹಳೆ ದಾರ ತೆಗೆದು ಹೊಸ ದಾರ ಕಟ್ಟಿಕೊಳ್ಳಬೇಕು. ವರ್ಷಂಪ್ರತಿ ಈ ದಿವಸ 12 ಗಂಟೆ ದಾರವನ್ನ ಧಾರಣೆ ಮಾಡುವ ಸಂಪ್ರದಾಯ ಜಿಎಸ್ಪಿ ಸಮುದಾಯದಲ್ಲಿದೆ. ಅಂತೆಯೇ ಹಿಂದಿನ ವರ್ಷ ದಾರವನ್ನ ವಿಸರ್ಜಿಸಿ ಮುತ್ತೈದೆಯರು ಹೊಸ ದಾರಧಾರಣೆ ಮಾಡುವುದು ಈ ದಿನದ ವಿಶೇಷ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.